ದಲಾನನ ದುಂಬಗೆ ರಾಜಕೀಯವಾಯಿನಂಚಿನ ಒಂಜಿ ಆಸೆ ಲೈಕ್ MLA ಅವಡು ಅದರ MP ಅವಡು ಆ ಕಡೆ ಉಡುಪಿದ ಸೈಡ್ಗೆ ಇರ್ನ ಪುದರ್ ಹೊರ ಬರ್ಪುಂಡು ಹೊರ ಪಿರಬಹುದು. ಜಾತಿಯಲ್ಲೂ ಕೂಡ ಬಂಟ ಸಮುದಾಯದಲ್ಲಿದ್ದಾರೆ ಶೆಟ್ರು. ಸಾವರ್ಕರ್ ಗೋಹತ್ಯದ ಬಗ್ಗೆ ಸಾವರ್ಕರ್ ಪಂತಿನ ಗೊತ್ತಾಂಡ ಬಿಜೆಪಿ ತಗಲು ಸಾವರ್ಕರ್ನ ಫೋಟೋನ ಮುಟ್ಟಾಯಿರು. ಸೊ ಕಮ್ಯುನಿಸಮ್ಗೆ ಆರು ಬಾರಿ ಕೈತಲಿತ್ತು. ಬಲಪಂಥೀಯವಾದಿಗಳು ಹಿಡಿದು ಜಾಸ್ತಿ ಸಾವರ್ಕರ್ ಎಡಪಂಥೀಯವಾದಿಗಳಿಗೆ ಕೈತಲ. ಕೆಲವು ವಿಚಾರಗಳ ಹೆಸರನ್ನ ಹೇಳ್ತೀನಿ ಅಥವಾ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ. ಒನ್ ವರ್ಡ್ ಅಲ್ಲಿ ಹಂಗೆ ಉತ್ತರಗಳು ಬೇಕಾಗಿದೆ. ಒನ್ ವರ್ಡ್ ಅಲ್ಲಿ ತಮ್ಮ ರೋಲ್ ಮಾಡೆಲ್ ಸಂಭಾಜಿ ಬಿಡೆ, ನರೇಂದ್ರ ಮೋದಿ ಅವತಾರ ಪುರುಷ, ಓಕೆ, ರಾಹುಲ್ ಗಾಂಧಿ, ಬಿಜೆಪಿ ಆಸ್ತಿ, ಓಕೆ, ಬಿಜೆಪಿ ಒಂದು ಜವಾಬ್ದಾರಿಯುತವಾದಂತಹ ರಾಜಕೀಯ ಪಕ್ಷ ಅದು. ಕಾಂಗ್ರೆಸ್ ಈಗ ಇರುವ ಕಾಂಗ್ರೆಸ್, ಎಸ್, ಈಗಿರುವ ಕಾಂಗ್ರೆಸ್ ಅದು ದಾರಿ ತಪ್ಪಿದ ಪಕ್ಷ ಅದು. SDPI ಅದು ಉಗ್ರಗಾಮಿ ಸಂಘಟನೆ ಅದು. JDS ಅದು ಅವಕಾಶವಾದಿಗಳ ಸಂಘಟನೆ ಅದು. ಭಾರತ ದೇವಭೂಮಿ ಅದು. ಓಕೆ, ಹಿಂದೂ ಅನ್ನೋದು ನಮ್ಮ ಅಸ್ಮಿತೆ. ಓಕೆ, ಸಿದ್ದರಾಮಯ್ಯ ಒಳ್ಳೆ ಲೀಡರು. DKಶಿ ಅವಕಾಶ ವಂಚಿತರು ಪಾಪ. ಪ್ರಮೋದ್ ಮುತಾಲಿಕ್ ನಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯರು ಮತ್ತು ಸ್ವಲ್ಪ ದುಡುಕಿದ್ರು ಅಂತ ಅನ್ಸುತ್ತೆ. ಮಹೇಂದ್ರ ಕುಮಾರ್ ಅವರು ದುರಂತ ನಾಯಕ. ಪ್ರವೀಣ್ ವಾಳ್ಕೆ ಅವರು ಒಂದು ಕಾಲದ ನಮ್ಮ ರೋಲ್ ಮಾಡೆಲ್. ಓಕೆ, ಜಗದೀಶ್ ಕಾರಂತ್ ಅವರು ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರು. ಓಕೆ, ನಳಿನ್ ಕುಮಾರ್ ಕಟೀಲ್ ಅವರು ಉತ್ತಮ ನಾಯಕ. ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದುಳಿದ ವರ್ಗಗಳ ಒಂದು ಸಮರ್ಥ ಧ್ವನಿ ಅದು. ಓಕೆ, ಶೋಭಾ ಕರಂದ್ಲಾಜೆ ಒಂದು ಬೆಂಕಿಯಲ್ಲಿ ಅರಳಿದ ಹೂ ಅದು. ಬ್ರಿಜೇಶ್ ಚೌಟ ಅವರು ರಾಜಕಾರಣದಲ್ಲಿ ಒಂದು ಸೇನೆಯ ಶಿಸ್ತನ್ನು ನೋಡ್ತಾ ಇದ್ದೀವಿ. ಓಕೆ, ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು. ಕರಾವಳಿಯ ಡೇವಿಡ್ ಬೆನ್ ಗುರಿಯನ್ ಅದು. RSS ನಮ್ಮೆಲ್ಲರ ಮಾತೃ ಸಂಘಟನೆ. ಓಕೆ, ಶ್ರೀಕಾಂತ್ ಶೆಟ್ಟಿ ಕಾರ್ಕಳ. ನಾನೊಬ್ಬ ಬೇಜವಾಬ್ದಾರಿ ಗೊತ್ತು ಗುರಿ ಇಲ್ಲದಂತ ಒಂದು ವ್ಯಕ್ತಿ ಎಲ್ಲಿ ಹೋಗಿ ನಿಲ್ತಾನೆ ನೋಡ್ಬೇಕು. ಅಲ್ಲ, ಯಾಕಾಗೆ ಶ್ರೀಕಾಂತ್ ಶೆಟ್ರು ಪ್ರತಿ ಬಾರಿ ಕೂಡ ಆ ರೀತಿ ಹೇಳ್ತೀರಿ? ಯಾಕಂದ್ರೆ ಬಹಳಷ್ಟು ಜನ ತಮ್ಮನ್ನ ಇನ್ಸ್ಪಿರೇಷನ್ ಆಗಿ ಆ ರೀತಿ ತಗೊಳ್ತಾರೆ. ಆದ್ರೆ ನನಗೆ ಯಾವುದೇ ಸ್ಪಷ್ಟತೆ ಇಲ್ಲ. ನನಗೆ ಇವತ್ತಿಗೂ ಸ್ಪಷ್ಟತೆ ಇಲ್ಲ. ನೀವು ಯಾವುದು ಆಯಾಯ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀನಿ ಬಿಟ್ರೆ ಒಂದು ಬಹಳ ಯೋಜನಾಬದ್ಧವಾಗಿ ಜೀವನವನ್ನು ಇವತ್ತಿನವರೆಗೂ ನಾನು ಕಟ್ಕೊಂಡಿಲ್ಲ. ಎಷ್ಟೋ ಸಲ ನನಗೆ ಅನಿಸೋದಿದೆ, ಒಂದು ಕೂತ್ಕೊಂಡು ಒಮ್ಮೆ ಇಡೀ ನಮ್ಮ ಫ್ಲಾಶ್ ಬ್ಯಾಕನ್ನು ನೋಡುವಾಗ ಎಲ್ಲೋ ಇದ್ವಿ, ಏನೋ ಆಗಿ ಏನೇನೋ ಬಂದು ಈ ತರ ಬಂದು ಇಲ್ಲಿ ನಿಂತಿದ್ದೀವಿ. ಮುಂದೆ ಇನ್ನು 1-2 ವರ್ಷ ಬಿಟ್ಟು ಎಲ್ಲಿಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ್ರೆ ನಿಮಗೊಂದು ಇರ್ಬೋದು, ಅಂದ್ರೆ ಈ ಪ್ರೊಫೆಷನಲ್ಲೇ ಇಲ್ಲಿ ಹೀಗೆ ಮುಂದುವರಿಬೇಕು ಅನ್ನೋದು ಒಂದು ಅಂಬಿಷನ್ಸ್ಗಳೆಲ್ಲ ಜೀವನದಲ್ಲಿ ಇರುತ್ತೆ. ಆ ತರದ್ದು ಯಾವುದು ನಮ್ಮ ಕಣ್ಣ ಮುಂದೆ ಇಲ್ಲ. ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅಷ್ಟೇ. ಓಕೆ, ಈಗ ಜರ್ನಲಿಸ್ಟ್ ಎಲ್ಲ ಬಿಟ್ಟಿದ್ದೀರಿ, ಪತ್ರಕರ್ತರಲ್ಲ. ಈಗ ಏನ್ ಮಾಡ್ತಾ ಇದ್ದೀರಿ? ನಾನೊಂದು ಸಣ್ಣ ವ್ಯವಹಾರ ಮಾಡ್ತಾ ಇದ್ದೇನೆ ಮತ್ತು ನನ್ನ ಪಬ್ಲಿಕೇಶನ್ಸ್ ಇದೆ, ಪುಸ್ತಕ. ಈಗ 2 ಪುಸ್ತಕ ಬರೆದಿದ್ದೇನೆ, ಮುನ್ನುಡಿಗಾಗಿ ಕಾಯ್ತಾ ಇದ್ದೇನೆ. 2-3 ತಿಂಗಳಾಯ್ತು. ಅದಾದ್ರೆ 2 ಪುಸ್ತಕ ಇದೆ, ಅದನ್ನು ಬಿಡುಗಡೆ ಮಾಡಬೇಕು. ಪುಸ್ತಕ ನನ್ನ ಕೈ ಹಿಡಿದಿದೆ. ಜೀವನದಲ್ಲಿ ನನ್ನ ಕೈ ಹಿಡಿದಿದ್ದೆ ನನ್ನ ಪುಸ್ತಕದ ಓದಿನಿಂದಲೇ ನನ್ನ ಬದುಕು ಬದಲಾಗಿದೆ. ನನಗೆ ಅದರಲ್ಲೇ ಜೀವನ ಕಂಡುಕೊಳ್ಳಬೇಕು ಅಂತ ಒಂದಿದೆ, ಛಲ ಇದೆ. ಹಾಗಾಗಿ ಪಬ್ಲಿಕೇಶನ್ ನನಗೆ ಜೀವನದಲ್ಲೊಂದು 50 ಟೈಟಲ್, 50 ಪುಸ್ತಕಗಳು ನಮ್ಮ ಬರಿಬೇಕು ಅಂತ ಇದೆ. ಬರೀತೇನೆ. ಅದನ್ನ ಬಿಟ್ಟರೆ ರಿಯಲ್ ಎಸ್ಟೇಟ್ ಅಲ್ಲಿ ಏನಿಲ್ಲ ಶ್ರೀಕಾಂತ್ ಶೆಟ್ರು. ಕೆಲವರು ಹೇಳ್ತಾರೆ ಶ್ರೀಕಾಂತ್ ಶೆಟ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲ. ಸೊ ಆ ರೀತಿ ಜೊತೆಗೆ ಈಗ ಒಂದು ಪುಸ್ತಕ ಒಂದ್ ಕಡೆ, ಯಾಕಂದ್ರೆ ಅದೇ ನಿಮ್ಮನ್ನ ಕೈ ಹಿಡಿದಿದೆ ಅನ್ನುವಂಥದ್ದು. ಇವೆಲ್ಲ ಜೊತೆಗೆ ಶ್ರೀಕಾಂತ್ ಶೆಟ್ರು ಈ ರೀತಿ ಭಾಷಣ ಹೇಳ್ತಾರೆ, ಅಥವಾ ಅವರು ಭಾಷಣಕ್ಕೆ ಸಾವಿರಾರು ಜನರು ಏಕಕಾಲದಲ್ಲಿ ಸೇರ್ತಾರೆ. ಒಂದು ಕ್ರೇಜ್ ಇದೆ ಶ್ರೀಕಾಂತ್ ಶೆಟ್ರನ ಭಾಷಣ ಮಾರೆ. ಇನ್ನು ಏರ್ ಭಾಷಣ ಅನ್ಬೋದು, ದಿಕ್ಸೂಚಿ ಭಾಷಣ. ಅವು ಶ್ರೀಕಾಂತ್ ಶೆಟ್ರ ಕೇಂದ್ರ ಬಾರಿ ಎಡ್ಡೆ ಹಾಕೊಂಡು ನಮ್ಮ ಒಂದು ತೂಕ ಬಾರಿ ಎಡ್ಡೆ ಪಾತೇರುವೇರು. ಸೊ ಇಂಚ ಇಡೀ ನಮ್ಮ ತುಳುನಾಡು ಮಸ್ತ್ ಜನ ಸೇರುವೇರು ಇರ್ನ ಭಾಷಣಗೆ. ದಲಾನನ ದುಂಬಗೆ ರಾಜಕೀಯವಾಯಿನಂಚಿನ ಒಂಜಿ ಆಸೆ ಅತರ ಆಸೆನ ರಾಜಕೀಯವಾಯಿನಂಚಿನ ಒಂಜಿ ಇಚ್ಛಾಶಕ್ತಿ ಲೈಕ್ MLA ಅವಡು ಅದರ MP ಅವಡು ಆ ಕಡೆ ಉಡುಪಿದ ಸೈಡ್ಗೆ ಅಥವಾ MLA ಅವಡು ಇಂಚಿನ ವಿಚಾರಧಾರೆ ಇರ್ನ ಪುದರ್ ಹೊರ ಬರ್ಪುಂಡು ಹೊರ ಪಿರಪೋಪುಂಡು ಇಂಚಿನ ವಿಚಾರ ಪುರ ಉಂಡು. ಒಂದು ಭಾಷಣಕಾರರು ಎಲ್ಲ ಪಾಲಿಟಿಕ್ಸ್ಗೆ ಬರೋದಾದ್ರೆ ಅಲ್ಲ, ಶ್ರೀಕಾಂತ್ ಶೆಟ್ರು ಏನ್ ಗೊತ್ತಾ, ಶ್ರೀಕಾಂತ್ ಶೆಟ್ರು ಒಂದು ಏನು ಜಾತಿಯಲ್ಲೂ ಕೂಡ ಬಂಟ ಸಮುದಾಯದಲ್ಲಿದ್ದಾರೆ ಶೆಟ್ರು. ಜೊತೆಗೆ ಒಳ್ಳೆಯ ಒಂದನೆಯದಾಗಿ ಮಾತುಗಾರರು, ಭಾಷಣಗಾರರು ರಾಜಕೀಯದಲ್ಲಿ ಸಕ್ಸಸ್ ಆಗುದಾದ್ರೆ ತಾಳಮದ್ದಳೆಯವರೆಲ್ಲ ಈಗ CM PM ಆಗ್ಬೇಕಿತ್ತು. ಅದ್ಭುತ ಮಾತುಗಾರರು. ಮಾತುಗಾರಿಕೆ ಒಂದೇ ರಾಜಕೀಯಕ್ಕೆ ಇರುವಂತಹ ಮಾನದಂಡ ಅಲ್ಲ. ಮತ್ತೆ ನನ್ನಂತ ಬೇಜವಾಬ್ದಾರಿ ಮನುಷ್ಯ ರಾಜಕೀಯಕ್ಕೆ ಬಂದು ಆ ವ್ಯವಸ್ಥೆಯನ್ನು ಹಾಳು ಮಾಡಿ ಅಥವಾ ಜನರಿಗೆ ನಾನು ಅನ್ಯಾಯ ಮಾಡಬಾರ್ದು, ಜನರ ದುಡ್ಡದು. ಹಾಗಾಗಿ ಮತ್ತೆ ನನ್ನ ಫೀಲ್ಡ್ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡಬೇಕು. ರಾಜಕೀಯ ರಂಗದಲ್ಲಿ ಕೆಲಸ ಮಾಡಲಿಕ್ಕೆ ಇದ್ದರೆ ನಾನು ಇಷ್ಟೊತ್ತಿಗೆ BJPಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಿತ್ತು.
ಇದು BJP ಆದಾಗ್ಲಿ ಯಾವುದೇ ರಾಜಕೀಯದ ಪಕ್ಷದಲ್ಲಾಗ್ಲಿ ಏನೋ ಮೇಲಿಂದ ಇದು ಏರ್ ಡ್ರಾಪ್ ಆಗಬಾರ್ದು. ಅಲ್ಲಿಂದ ಕೆಳಗಿಂದ ಯಾರು ಬೆಳ್ಕೊಂಡು ಬಂದಿದ್ದಾರೆ ಅವರಿಗೆ ಆ ಅವಕಾಶವನ್ನು ಕೊಡಬೇಕು ಬಿಟ್ರೆ ಅಲ್ಲ ಯಾಕೆ ಏರ್ ಗೊತ್ತಾ? ಡ್ರಾಪ್ ಆಗಬಾರ್ದು. ನೋಡಿ ನೀವುಗಳೆಲ್ಲ ಏನು ಒಂದು ಸಂಘಟನೆಯನ್ನ ಬಲಪಡಿಸ್ತೀರಿ ಅಥವಾ ಯುವಕರನ್ನ ಸಂಘಟಿಸ್ತೀರಿ, ತಾವುಗಳೊಂದು ಪವರ್ ಆಗಿರ್ತೀರಿ, ಬಟ್ ತಾವುಗಳು ಈ ರೀತಿ ವಿಚಾರಗಳು ಬೇಡ ಅಂತ ಹೇಳ್ತೀರಿ, ಪಾಲಿಟಿಕ್ಸ್ ಬೇಡ, ರಾಜಕೀಯ ಬೇಡ. ನಾವು ಅಲ್ಲ, ಯಾಕೆ ಅಲ್ಲ, ಅಲ್ಲ, ನನ್ನ ಒಂದ್ ಆದರ್ಶ ಕಡೆ ನೋಡಿ ನಿಮ್ಮ ನನಗೆ ಒಂದ್ ಕಡೆ ಜಗದೀಶ್ ಕಾರಂತ್ ಅವರನ್ನು ಕೂಡ, ಕಾರಂಜಿ ಅವರು ಕೂಡ ಇದೇ ಮಾತನ್ನ ಹೇಳ್ತಾರೆ. ಜಗದೀಶ್ ಕಾರಂತರು ನನ್ನ ಆದರ್ಶ, ಹಾ ಕಲ್ಲಡ್ಕ ಭಟ್ರು ನನಗೆ ಆದರ್ಶ. ಹಾ ಇವರೆಲ್ಲ ಯಾವ ಪವರ್ ಯಾವ ರಾಜಕೀಯ ಒಂದು ಪಂಚಾಯತ್ ಎಲೆಕ್ಷನ್ಗೂ ನಿಲ್ಲದೆ ಇಷ್ಟೆಲ್ಲ ಜನರ ಹೃದಯದಲ್ಲಿ ಇವತ್ತು ಕೆಲಸ ಮಾಡಿ ಅವರು ಇಲ್ವಾ? ನಾವು ಯಾಕೆ ಆ ಒಂದು ರಾಜಕೀಯ ನೋಡಿ ಅಲ್ಲಿ ಹೋದ್ರೆ ಆ ವ್ಯವಸ್ಥೆ ಇದೆ, ಅದೊಂದು ಕಬ್ಬಿನ ಜಲ್ಲೆಯಾಗಿ ಅದು ಕೊಟ್ಟ ತಕ್ಷಣ ಅದು ಜಲ್ಲೆ ಮಾಡಿಬಿಡ್ತದೆ, ಅದು ಮತ್ತೆ ವಾಪಸ್ ತೆಗಿಯಕ್ಕಾಗಲ್ಲ. ರಾಜಕೀಯ ಅನ್ನುವಂಥ ವ್ಯವಸ್ಥೆನೇ ಇವತ್ತು ಅದೊಂದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ವ್ಯರ್ಥ. ನಾನು ನೋಡಿ ಸಾಮಾಜಿಕವಾಗಿ ನನಗೆ ಮಾಡಬೇಕಾದ ಕೆಲಸಗಳು ಬಹಳ ಇದೆ. ಇಂಟ್ರೆಸ್ಟ್ ಇಲ್ಲ, ನೋ ಇಲ್ವೇ ಇಲ್ಲ, ಸಾಧ್ಯವೇ. ಓಕೆ. ಅಲ್ಲ ಆದ್ರೆ ಶ್ರೀಕಾಂತ್ ಶೆಟ್ಟರ್ ಒಂದು ಪ್ರಬಲವಾಗಿರುವಂತಹ ಒಂದು ಕ್ಯಾಂಡಿಡೇಟ್, ಪ್ರಬಲವಾಗಿರುವಂತಹ ಒಂದು ಕ್ಯಾಂಡಿಡೇಟ್ ಎಲ್ಲಿ ಉಡುಪಿಯಲ್ಲಿ MLA-ಗೆ MP-ಗೆ ಇನ್ನು ಮುಂದಕ್ಕೆ ಅನ್ನುವಂತಹ ವಿಚಾರ ಪದೇ ಪದೇ ಕೇಳಿ ಬರ್ತದೆ. ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ. ಯುವಕರು ಇಷ್ಟು ಹಿಂದೆ ಬಿದ್ದಿದ್ದಾರೆ ಶ್ರೀಕಾಂತ್ ಶೆಟ್ಟರನ್ನ. ಇಲ್ಲ, ತುಂಬಾ ಜನ ಯುವಕರು ಹೇಳ್ತಾರೆ ಶ್ರೀಕಾಂತ್ ಶೆಟ್ಟರ್ನವರ ಉಂಟಾಗ ಒಂದು ಯುವಕರು ನಾಳೆ ನನಗೆ ರಾಜಕೀಯದಲ್ಲಿ ಅಪೇಕ್ಷೆ ಇದೆ ಅಂತ ಗೊತ್ತಾದ್ರೆ ನಾಳೆಯಿಂದ ನನ್ನ ಹಿಂದೆ ಹುಡುಗರು ಬರೋದಿಲ್ಲ, ಅಥವಾ ನಮ್ಮನ್ನು ಬೆಂಬಲಿಸುವವರು ಕೂಡ ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ಯಾಕಂದ್ರೆ ನಾನೊಬ್ಬ ಸ್ವಾರ್ಥಿ ಅಂತ ಆಗುತ್ತೆ. ರಾಜಕೀಯ ಅಂದ್ರೆ ಸ್ವಾರ್ಥ, ಅಲ್ಲಿ ದುಡ್ಡಿದೆ, ಅಧಿಕಾರ ಇದೆ, ಅಲ್ಲೊಂದು ಏನ್ ಹೇಳ್ತಾರೆ ಪವರ್ ಹಂಗ್ರಿ ಅಂತ ಹೇಳ್ತಾರಲ್ಲ, ಒಂದು ಅಧಿಕಾರದ ದಾಹ ಅನ್ನೋದು ಇದೆ, ಅದು ನಮಗದಲ್ಲ. ಮತ್ತೆ ಇನ್ನೊಂದು ಎರಡನೇದು, ಬಟ್ ಏನು ರಾಜಕೀಯದಿಂದಲೇ ಎಲ್ಲಾ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಏನಿದೆ ಅದ್ರ ಭ್ರಮೆ. ಆ ರೀತಿ ಆಗುದಿದ್ರೆ ಈ ದೇಶದಲ್ಲಿ ಎಂತೆಂಥ ರಾಜಕಾರಣದ ಪಟ್ಟುಗಳನ್ನ ಅರಿತವರೆಲ್ಲ ಬಂದು ಹೋದ್ರು, ಯಾವ ಬದಲಾವಣೆ ಆಗಲಿಲ್ಲ. ನಾವು ನಿಜವಾದ ಬದಲಾವಣೆ ಆಗಬೇಕು ಸಮಾಜದ ಮಧ್ಯದಲ್ಲೇ. ಅದಕ್ಕಾಗಿ 100 ವರ್ಷದಲ್ಲಿ ಈಗ ಸಂಘ ಏನು ಯೋಚನೆ ಮಾಡಿದೆ ಅಂದ್ರೆ, ಸಂಘದ ಪಂಚಪರಿವರ್ತನೆಗಳನ್ನ ಮಾಡಬೇಕು. ಪಂಚಪರಿವರ್ತನೆ ಯಾರು ಮಾಡಬೇಕು? ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕು. ಆಗ ಯಾವ ರಾಜಕಾರಣಿ ಬಂದರೂ ಕೂಡ ನಿಮ್ಮನ್ನ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಇಡೀ ರಾಜಕಾರಣ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಬದಲಾಗ್ತದೆ. ಜನರೇ ಕರಪ್ಟ್ ಆಗಿದ್ದಾರೆ, ಜನರೇ ತಮ್ಮ ಓಟನ್ನು ಮಾರ್ಕೊಳ್ತಾರೆ, ನೈತಿಕತೆ ಇಲ್ಲ, ಜನರೇ ನಗರವನ್ನ ಕೊಳಚೆ ಮಾಡ್ತಾ ಇದ್ದಾರೆ, ಜನರಿಗೆ ಚಂದ್ರಯಾನ ಮಾಡಿದವರಿಗೆ ಇವತ್ತು ಮಲಮೂತ್ರ ಎಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿರುವಾಗ ನಾವು ಮೊದಲು ಜನರನ್ನ ಎಜುಕೇಟ್ ಮಾಡುವಂಥದ್ದು, ಅಥವಾ ಜನರು ಈ ರಾಷ್ಟ್ರಕ್ಕೆ ನಿಷ್ಠರಾಗಿ ಮತ್ತು ರಾಷ್ಟ್ರಕ್ಕೆ ಬದ್ಧರಾಗಿ ಕೆಲಸ ಮಾಡುವುದನ್ನು ಯಾವತ್ತಿನವರೆಗೆ ರೂಢಿಸ್ಕೊಳ್ಳೋದಿಲ್ವೋ ಆವತ್ತಿನವರೆಗೆ ರಾಜಕಾರಣಿಗಳ ಮೇಲಾಟ ನಡೀತಾನೆ ಇರುತ್ತೆ. ಹಾಗಾಗಿ ನಾನು ನನ್ನನ್ನು ಯಾವಾಗಲೂ ಈ ಉಪೇಂದ್ರನೊಟ್ಟಿಗೆ ಒಂದು ಮಾತಾಡಿದ್ದನ್ನು ಹಾಕೊಂಡು ಟ್ರೋಲ್ ಮಾಡ್ತಾ ಇರ್ತಾರೆ ಯಾವಾಗಲೂ. ನೋಡಿ, ಉಪೇಂದ್ರ ಅವರು ಒಂದು ಕಡೆ ಹೇಳ್ತಾರೆ, ನನಗೆ ಒಳ್ಳೆ ಆತ್ಮೀಯರವರು, ಅವರು ಒಂದು ಕಡೆ ಹೇಳ್ತಾರೆ, ನೋಡಿ ಈ ರಸ್ತೆ ನಮ್ಮದು ಅಂತ ನಾವು ಯಾವಾಗ ಭಾವಿಸೋದು? ಅದನ್ನು ಬೆಳಿಗ್ಗೆ ಕ್ಲೀನ್ ಮಾಡೋದಕ್ಕೆ ನಗರಸಭೆಯವನೇ ಬರಬೇಕು ಅಂತ ನಾನು ಯಾಕೆ ಕಾಯ್ಬೇಕು? ಮೊನ್ನೆ ನಮ್ಮ ಸಂಘದ ಒಬ್ರು ಅದ್ಭುತ ಮಾತು ಹೇಳಿದರು. ಒಬ್ಳು ವಿದೇಶಿ ಮಹಿಳೆ ಕೋಲ್ಕತ್ತಾವನ್ನು ನೋಡಿದ ಮೇಲೆ ಕಲ್ಕತ್ತಾ ಬಹಳ ಕೊಳಚೆ ಆಗಿದೆ ಅಂತ ಆಗಿ ಹೇಳಿದಾಗ ಯಾರೊಬ್ರು ಸಮಜಾಯಿಷಿ ಕೊಟ್ರಂತೆ, ಕಲ್ಕತ್ತಾದಲ್ಲಿ 10 ಕೋಟಿ ಜನ ಇದ್ದಾರೆ, ಹಾಗಾಗಿ ಕೊಳಚೆ ಆಗಿದೆ. ಆಗ ಅವಳು ಹೇಳಿದಂತೆ, ನಗರವನ್ನು ಸ್ವಚ್ಛ ಮಾಡೋದಕ್ಕೆ 10 ಕೋಟಿ ಜನ ಸಾಕಾಗೋದಿಲ್ವಾ ಅಂತ ಕೇಳಿದ್ರು. ಅಂದ್ರೆ 10 ಕೋಟಿ ಜನರಿಗೆ ಕೊಳಚೆ ಮಾಡೋದಕ್ಕೆ ಆಗತ್ತೆ ಅಂದ್ರೆ 10 ಕೋಟಿ ಜನರು ಸೇರಿ ನಗರವನ್ನ ಸ್ವಚ್ಛ ಮಾಡಬೇಕಲ್ಲ. ಈ ರೀತಿ ನಮ್ಮ ಸಮಾಜದಲ್ಲಿ ಈ ಭಾವನೆಯನ್ನು ಮೂಡಿಸಬೇಕು. ಅದು ಆಗುವಂಥದ್ದು ಸಾಮಾಜಿಕ ಚಳವಳಿಯಿಂದ. ನಾನು ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಕೇವಲ ಪ್ರಚೋದನಕಾರಿ ಭಾಷಣ ಮಾಡೋದು, ಅಥವಾ ಯಾವುದೋ ಗಲಭೆಗಳಾದಾಗ ಅಲ್ಲಿ ಪ್ರತಿಭಟನೆಯಲ್ಲಿ ಹೋಗಿ ಮಾತಾಡೋದು, ಅಥವಾ ಈ ರೀತಿಯ ಈ ಕೋರ್ಟು, ಕೇಸು, ಜೈಲು ಇದಿಷ್ಟೇ ಅಲ್ಲ. ಇದ್ರ ಆಚೆಗೂ ಕೂಡ ನಮ್ಮ ಸಂಪರ್ಕಕ್ಕೆ ಬಂದ ಯುವಕರಿಗೆ ಪರ್ಯಾವರಣದ ಸಂರಕ್ಷಣೆ ಹೇಗೆ ಅಂತ ಹೇಳಬೇಕು, ನೀರಿನ ಸಂರಕ್ಷಣೆ ಹೇಗೆ ಅಂತ ಹೇಳಬೇಕು, ಸಂಸ್ಕಾರ ಕೊಡಬೇಕು ಅಂತ ಆದ್ರೆ ಸಂಸ್ಕಾರ ಕೇಂದ್ರಗಳನ್ನು ಹೇಗೆ ಮಾಡಬಹುದು, ನಮ್ಮ ದೇವಸ್ಥಾನವನ್ನ ಕೇಂದ್ರೀಕರಿಸಿಕೊಂಡು ಗ್ರಾಮದಲ್ಲಿ ಕಷ್ಟದಲ್ಲಿರುವವರು, ಸಂಕಷ್ಟದಲ್ಲಿರುವವರು ಅವರಿಗೆ ಯಾವ ರೀತಿಯಲ್ಲಿ ನೆರವನ್ನು ಕೊಡಬಹುದು, ಒಂದು ಸ್ವಾವಲಂಬಿ ಗ್ರಾಮವನ್ನು ಹೇಗೆ ಕಟ್ಟಬಹುದು, ಇದರೆಲ್ಲದರ ಬಗ್ಗೆ ನಾವು ಮಾತಾಡ್ಬೋದು. ಇದಕ್ಕೆ ಯಾವ ರಾಜಕೀಯದ ಅಗತ್ಯ ಇದೆ? ಆ ಕೆಲಸವನ್ನು ನಾವು ಮಾಡ್ತೀವಿ ಅಷ್ಟೇ. ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ಆಸೆ ಇಲ್ಲ ಇನ್ನು ಮುಂದಕ್ಕೂ ಕೂಡ. ನಮ್ಮ ವಲಯವೇ ಅಲ್ಲ, ನಮ್ಮ ಝೋನ್ ಅಲ್ಲ.
ಏನೋ ಗೊತ್ತಿಲ್ಲ, ಇಲ್ಲ ಬಹಳಷ್ಟು ಜನರು ಅಪೇಕ್ಷೆ ಪಡ್ತಾ ಇದ್ರು. ದ್ಯಾಟ್ಸ್ ವೈ ನಾನು ಕೇಳಿರುವಂತದ್ದು. ಯಾಕಂದ್ರೆ ಒಳ್ಳೆಯ ವ್ಯಕ್ತಿ, ಒಳ್ಳೆ ಯುವಕರು ಮುಂದೆ ಬರ್ಬೇಕು ಅನ್ನೋದು. ಬಟ್ ಶ್ರೀಕಾಂತ್ ಶೆಟ್ರು ಇಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ತಂದು ನಿಮ್ಗೆ ಹಿರಿಯರು ಮಾಡಿದ್ರು ಒಂದ್ ವೇಳೆ, ಎಸ್ ಶ್ರೀಕಾಂತ್ ನೀವು ಈ ಬಾರಿ ನಿಲ್ಬೇಕಂತ ಹೇಳಿ ಹಿರಿಯರು ಹೇಳಿದ್ರು ಕೂಡ, ಸಂಘದವರು ಹೇಳಿದ್ರು ಕೂಡ. ಪ್ರಪಾತಕ್ಕೆ ನಾವ್ ಯಾಕೆ ಬಿಡ್ಬೇಕು, ಬೇಡ ಅಂತ ಹೇಳ್ತೀರಿ. ಯಾರು ಎಲ್ಲ ಸೇರಿ ದುಡಿದ್ರು ಕೂಡ ನಾವು ತಯಾರಿಲ್ಲ ಅದಕ್ಕೆ. ಓಕೆ ಓಕೆ ಎಸ್, ಇದು ಶ್ರೀಕಾಂತ್ ಶೆಟ್ರ ಮಾತುಗಳು. ಇವೆಲ್ಲ ಜೊತೆಗೆ ಈಗ ಖುಷಿಯಾಗಿದೆ ಅಂತ ಹೇಳ್ತೀರಿ, ಇದೇ ಹೋರಾಟಗಳು, ಇದೇ ಬದುಕು, ಇದೇ ಭಾಷಣ, ಖುಷಿ ಇದೆ. ಜರ್ನಲಿಸಮ್ ಸಣ್ಣ ಜವಾಬ್ದಾರಿಯನ್ನು ನಿರ್ವಹಿಸ್ಲಿಕ್ಕೆ ಆಗದೆ ಅಲ್ಲಿಂದ ಬಂದವನು. ನಾನು ರಾಜಕಾರಣ ಎಷ್ಟು ದೊಡ್ಡ ಜವಾಬ್ದಾರಿ. ನಾನು ಕೆಲವು ರಾಜಕಾರಣಿಗಳನ್ನ ನೋಡ್ಬೇಕಿದ್ರೆ ಬಹಳ ಬೇಸರ ಆಗತ್ತೆ ಪಾಪ. ಬೆಳಿಗ್ಗೆ 5:30 ಗಂಟೆಗೆ ಎದ್ಕೊಂಡು ರಾತ್ರಿ 2 ಗಂಟೆವರೆಗೆ ಯಾರ್ಯಾರ್ದು ಮನೆ ನೇಮ ತಂಬಿಲ ಕೋಲ ಸಾವು ಸುಡುಗಾಡಿ ಎಲ್ಲದಕ್ಕೂ ಹೋಗ್ಬೇಕಲ್ಲ. ಮತ್ತೆ ಏಕವಚನದಲ್ಲಿ ಬೈತಾರೆ, ನಮ್ಗೆ ಆಗ್ಬೇಕದು. ಈಗ ಸ್ವಲ್ಪ ಗೌರವದಲ್ಲಿ ಮಾತಾಡ್ತಿದ್ದಾರೆ, ವೈದ್ಯ ಮೊರಾಣಿ ಅಂತ ಹೇಳ್ತಾರೆ, ನಾವು ಅಲ್ವಾ. ಓಕೆ ಎಸ್, ಓಕೆ, ಇದು ಶ್ರೀಕಾಂತ್ ಶೆಟ್ರ ಮಾತುಗಳು. ಎಸ್, ಇನ್ನು ಮುಂದಕ್ಕೆ ಏನೋ ಉಡುಪಿ ಕ್ಷೇತ್ರದಲ್ಲಿ MLA ಅಥವಾ MP ಹಾಕ್ತಾರೆ ಅನ್ನುವಂತಹ ಬಹಳಷ್ಟು ಜನರ ಪ್ರಶ್ನೆಗಳಿಗೆ ಬಹುಶಃ ಉತ್ತರಗಳು. ಯಾಕಂದ್ರೆ ಅವರ ಭಾಷಣಕ್ಕೆ ಬಹಳಷ್ಟು ಜನರು ಸೇರ್ತೀರಿ, ಬಹಳಷ್ಟು ಒಂದು ಏನ್ ಪವರ್ ಇದೆ. ಆ ಬಗ್ಗೆ ಏನ್ ಹೇಳ್ತೀರಿ? ತಮ್ಮ ಒಂದು ಭಾಷಣ ಬಹಳಷ್ಟು ಕ್ರೇಜ್ ಇದೆ, ಬಹಳಷ್ಟು ಆ ಪವರ್ ಇದೆ. ವೈ ಅಂಡ್ ಹೌ ಅನ್ನೋಂಥ ವಿಚಾರ ಅನ್ಕೊಂಡಿದ್ರೆ ಏನ್ ಕತೆ ಇದು? ಏನಿಲ್ಲ ಸರ್, ನಾನು ನಾನು ಹೇಳಿದೆ, ನಮ್ಮ ಸಂಘದ ಹಿರಿಯರು ಮಾತಾಡೋದನ್ನ ಕೇಳ್ಕೊಂಡು ನಾವು ಬೆಳೆದಿದ್ದೇವೆ. ಮತ್ತೆ ನಾವು ಮಾತಾಡುವಂಥದ್ದು ಯಾವುದು ಆರ್ಟಿಫಿಷಿಯಲ್ ಅಲ್ಲ, ನಮ್ಮ ಅಂತರಾತ್ಮದ ಧ್ವನಿಯಿಂದ ಮಾತಾಡ್ತೇವೆ ಅಷ್ಟೇ. ನಮ್ಮೊಳಗಿರುವಂಥ ಏನೋ ನೋವಿದೆ, ನಮ್ಮೊಳಗಡೆ ಏನೋ ಒಂದು ಆಗಬೇಕು, ಈ ದೇಶದ ಬಗ್ಗೆ ಇರುವಂತಹ ಬಹಳಷ್ಟು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಏನಾದರೂ ಒಂದು ಉತ್ತರ ಸಿಗಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಮಾತಾಡ್ತೀವಿ. ಮತ್ತು ಹಾಗಾಗಿ ಅದು ಹುಡುಗರಿಗೆ ಇಷ್ಟ ಆಗತ್ತೆ. ನಾವೇನು ಯಾವುದೋ ಶಿಲ್ಲೆ ಚಪ್ಪಾಳಿಗೆ ಬೇಕಾಗಿ ಭಾಷಣ ಮಾಡೋರಲ್ಲ. ಅಂತ ಪಂಚಿಂಗ್ ಪಾಯಿಂಟ್ ಹಾಕಿ ಶಿಲ್ಲೆ ಚಪ್ಪಾಳಿಗೆ ಭಾಷಣ ಮಾಡಿ ಆ ಥರದ ಭಾಷಣಗಾರರು ಅಲ್ಲ. ಹಾಗಾಗಿ ತುಂಬ ಹುಡುಗರಿಗೆ ಇಷ್ಟ ಆಗತ್ತೆ ಅಷ್ಟೇ. ಏಜ್ ಏತ ಆತನಿಗೆ? 88, 88. ಒಂಜಿ ಏತ ಪನಗ 37 38 ವರ್ಷ ಇರೆಗೆ. ಅಂಡ ಈರು ಸ್ಪೀಚ್ ಕೊರ್ಪನಾಗ ಅವ್ಲು ಎದುರುಡು ಎಲ್ಪ್ ವರ್ಷದಕುಲು ಎನ್ ವರ್ಷದಕುಲು ಅಕುಲ್ ಸಂತ ತಾಟಿ ಬಟ್ಟುವೇರು, ಅಕುಲ್ ಸಂತ ಒಂದು ಸತ್ಯ ಅಂತ ಬಂದ್ಪೇರೆ. ಇರ್ನ ಏಜ್ ಕಮ್ಮಿ, ಬಟ್ ಆಕುಲ್ನ ಏಜ್ ಜಾಸ್ತಿ ಉಂಡು. ಬಟ್ ಆಕ್ಲೆ ಗೊತ್ತ ಜಂದಂಚಿನ ವಿಷಯ ಇರೇ ಗೊತ್ತು ಪನಗ ಈ ಜಾಸ್ತಿ ಅದು ಬುಕ್ ಓದುವರು ಒಂದೊಂದು ವಿಚಾರ ಪ್ರತಿ ಸಲ ಒಂದು ನಾನು ಪುಸ್ತಕ ಜಾಸ್ತಿ ಅವು ಆ ಒಂಜಿ ಬುಕ್ ಹಾಲಿಕ್ ಅಥವಾ ಒಂಜಿ ಪುಸ್ತಕದ ಒಂಜಿ ಅಡಿಕ್ಷನ್ ವೈ ಅಂಚೆ ಎಂಚ ಬರ್ಪುಣವು ತುಲೆ ಪುಸ್ತಕ ಒಂಜಿ ಬಾರಿ ಮಲ್ಲ ಆಸ್ತಿ ನಮಗೆ. ಆ್ಯಕ್ಚುಲಿ ಇನಿಕ್ ಈ ಸೋಷಿಯಲ್ ಮೀಡಿಯಾ ಏತು ದುಂಬು ಬೋದಿತ್ತು ನಂದಲ್ಲ, ಅಲ್ಟಿಮೇಟ್ ಒರಿಯುನು ಪುಸ್ತಕಗಳೇ, ಆ ಕೃತಿಗಳೇ ಒರಿಯುನು ಅಂಚೆ ಬಂದು ಪುಸ್ತಕ ಬರ್ತೀನಿ ಮತ್ತು ಮಾತ ಸತ್ಯ ಅದು ಪುಣೆ ಸತ್ಯ ಅಬ್ಬಜಿ ಒಂಜಿ ಒರಿಯೊರಿಯನ ಒಂಜಿ ವಿಚಾರದಾರಲು. ಉದಾಹರಣೆಗಿತ್ತೆ ಇನ್ನು ನಮ್ಮ ಮಸ್ತ್ ಲೆಫ್ಟ್ ರೈಟ್ ಇಂಚಿತ್ ನಮ್ಮದ ಗಲಾಟೆ ಮದ ಮಲ್ತೊಂದುಲ್ಲ ಅಗುಲು ಲೈಬ್ರರಿದ ವಾ ಕಂಪಾರ್ಟ್ಮೆಂಟ್ಗೆ ಪೋಪೇರು ಪನ್ಪುನೈತ ಮಿತ್ತವು ಡಿಸೈಡ್ ಆ ಶಾಲೆ ಡಿಪ್ಪು ನಂಚಿತ್ನ ಪೊಡ್ತರು ಓದು ನಂಚಿತ್ನ ಪೊಡ್ತರು. ಆ ಹುಡುಗಿ ಏರೋ ಒಂಜಿ 2 ಜನ ಎತ್ತೊಂದು ಇಂಚಿಪೋಯರು ಅವಳು ಹಾಗೆ ಬೇತೆ ಪುಸ್ತಕಗಳು ತಿಕ್ಕಿಯ ಏರು ಬೇತೆ ಮಸ್ತ್ ಉಲ್ಲೇರಿತೆ. ರೋಮಿಲಾ ತಾಪರ್ ಒಂದು ಇರ್ಫಾನ್ ಹಬೀಬ್ ಇಂಚಿತ್ನ ಮದ ಪುಸ್ತಕಗಳು ರಾಮಚಂದ್ರ ಅವಂಜಿ ಬೇತೇನೆ ನಡುಪಂಥೀಯ ಚಿಂತನೆಲುಲ್ಲ, ಎಡಪಂಥೀಯ ಉಂಡು, ಬಲಪಂಥೀಯ ಚಿಂತನೆಲುಲ್ಲ, ಪರಿಸರಪರವಾಯಿನ ಚಿಂತನೆಲುಲ್ಲ, ಸಾಹಿತ್ಯನೇ ಓದು ನಂಚಿತ್ನ ವರ್ಗ ಉಂಡು. ಅತಂದಾಂಡ ಒಂಜಿ ಆಧ್ಯಾತ್ಮಿಕವಾಯಿನ ಸ್ಪಿರಿಚುವಲ್ ಆಯ್ನ ಓದುನ ಈರ್ ವಾ ಒಂದೇನು ಆಯ್ಕೆ ಮಲ್ಪೋರು ಐತಮಿತ್ತು ಈರ್ನ ಒಂಜಿ ಈರ್ನ ದುಂಬುದ ರಂಗ ಈನ ಪನ್ಪು ನಾವು ಇರಗೆ ಒಂಜಿ ಡಿಸೈಡ್ ಮಲ್ಪರ ಆಪುಂಡು ದಯಕೆ ಎಣ್ಣದಂಡ. ಇದು ಉದಾಹರಣೆಗೆ ಎಂಕೇರ ರಾಷ್ಟ್ರೋತ್ಥಾನದ ಸಾಹಿತ್ಯ ತಿಕ್ಕಣ ಅಂಚ ಅದು ನಮ್ಮ ಸಂಘ ಪರಿವಾರದ ಸಂಪರ್ಕ ಬತ್ತ ಅವೇ ಯಾನು ಆನಂತರಡು ಮೀಡಿಯಾಗೆ ಬತ್ತಿನ ಹಿಡಿದ ಬಕ್ಕ ಎಂಕ್ ಮಸ್ತಿಯನ್ನ ದೋಸ್ತಿನಗುಲ್ ತಿಕ್ಕಿರು ಸಿದ್ಧಲಿಂಗಯ್ಯರ್ನ ಕೃತಿಗಳನ್ನ ಯಾವ್ದು ಓದಿದೆ, ದೇವನೂರು ಮಹಾದೇವರನ್ನ ಕೃತಿಗಿನೆಲ್ಲ ಓದಿದೆ, ಲಂಕೇಶನ್ಲ ಮಸ್ತ್ ಓದಿದೆ, ಮರೆಯಲಾಗದ ಮಾತುಗಳು ಒಂದು ಪ್ರತಿ ಒಂಜಿಲ ಓದು ಪನ್ನಗ ಯಾನ್ ಬನ್ಪುನು ಕುವೆಂಪು ಒಂಜಿ ಕಡೆ ಪನ್ಪಿರತ್ತೆ, ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಪನ್ನಗ ಒಂದೇ ಫೈನಲ್ ಬಂದು ನಮ್ಮ ಒಲ್ಪಲ ಒಪ್ಪರಜ್ಜಿ ಒಂದೇ ಫೈನಲ್ ಬಂದು ಒಪ್ಪರಜ್ಜಿ ಇತ್ತೆ. ಇನಿ ಸಾವರ್ಕರ್ ಇನಿ ನಮ್ಮೈತೆ ಲೈವ್ ಕುಲ್ದತೆ ಫೆಬ್ರವರಿ 26 ಸಾವರ್ಕರ್ ಆತ್ಮಾರ್ಪಣೆ ಮಲ್ದಿನ ಚಿನ್ನ ದಿನ ಇನಿ ತುಲೆ ಒಂಜಿ ವಿಚಾರಧಾರದಾಗಲು ಸಾವರ್ಕರ್ನ ಮಸ್ತ್ ಹೇಟ್ ಮಲ್ಪೇರು. ಮಸ್ತ್ ಪನ್ನಗ ಒಂದಮ್ ಲೋ ಲೆವೆಲ್ಗೆ ಜತ್ತದು ಅಗುಲು ಹೇಟ್ ಮಲ್ಪೇರು. ಅಂಡ್ ಅಗುಲು ಏರ್ಲ ಸಾವರ್ಕರ್ನ ನಿಜವಾದ ಓದುದಿಜಿರಿಂದೇ ಹಿಂಗೆ ಕನಿಸವಂದ ಐಕೆಂಡ ನಿಜವಾದ ಅಗುಲು ಓದುದಿರುಂದಾಂಡ ಬಲಪಂಥೀಯವಾದಿಲೆಡ್ದು ಜಾಸ್ತಿ ಸಾವರ್ಕರ್ ಎಡಪಂಥೀಯವಾದಿಲೆಗೆ ಕೈತಲಪೇರು ಸರಿ ಓದಿಯರುಂದಾಂಡ. ಉದಾಹರಣೆಗೆ ಇರೆಗೆ ಸಾವರ್ಕರ್ನ ಬುಡೆದಿ ತೀರ್ದಿಪ್ಪುನಾಗ ಸಾವರ್ಕರ್ ಬುಡೆದಿನ ಡೆಡ್ ಬಾಡಿನ ಇಲ್ಲ ಕನಪನ ಬಡಿಚಿ ಬಂದ್ಪೇರು.
ಇಲ್ಲ ಕನವಡ್ಚಿ ಅವು ಕನದಾದ ಪ್ರಯೋಜನ ಎಂತ పోతున్నది ಡೈರೆಕ್ಟ್ ಸ್ಮಶಾನ ಹೋಗೋನಲ್ಲಿ ಅಲ್ಪ ಪತ್ತದ ಬಿಡ್ಲಿ ಬೊಕ್ಕಾರು ಬುಡೇ ದಿನ ಬೊಜ್ಜ ಮಲ್ಪಾರೆ ಬಿಡ್ಪುಜೇರು ಆ ಕಾರಣಗಳು ಮಲ್ಪಾರೆ ಬಲ್ಲಿ ಅವು ಮತ್ತು ತೀರ್ದಾಯಿ ಬೊಕ್ಕ ಒಂಜಿ ಪತ್ತದಾಯಿ ಬೊಕ್ಕ ಮುಗ್ಗಿಂಡಡಿ ಐದು ಬೊಕ್ಕದಲ್ಲ ವಿಧಿ ಮಲ್ಪನ ಅಗತ್ಯ ಇಜ್ಜಿ ತನ್ಕಲ ಮಲ್ಪಾರೆ ಬಲ್ಲಿ ಬಂತೀರಿ ಆರು ದೇವರನ್ನ ನಂಬೊಂದಿತ್ತಿಜೇರು ಈರು ಸಾವರ್ಕರ್ನ ಯಾಪ ಫ್ರಾನ್ಸ್ಡ್ ಅರೆಸ್ಟ್ ಮಲ್ತಿರತ್ತೆ ಆ ಟೈಮುಡು ಇಂಟರ್ನ್ಯಾಷನಲ್ ಕೋರ್ಟ್ಗೆ పోತೀನಿ ಒರಿ ಬಾರಿ ಮಲ್ಲ ಕಮ್ಯುನಿಸ್ಟ್ ಲೀಡರ್ ಫ್ರಾನ್ಸ್ದ ಜಿಂಜಾರಿನ್ ಇರಗೆ ಈ ರೀತಿದ ಕಮ್ಯುನಿಸ್ಟ್ ಉದಾಹರಣೆಗೆ ನಂಬುದರಿ ಪಾಡು ಕೇರಳ ಅಡಿತೀರ ಆಗಲ್ಲ ಒಂದು ಎಜುಕೇಷನ್ ಆ್ಯಕ್ಟ್ ಬಗ್ಗೆ ಬಾರಿ ಮಲ್ಲ ಅರೆಗ್ಲ ಸೆಂಟ್ರಲ್ ಗೌರ್ಮೆಂಟ್ಗಳ ಗಲಾಟೆ ಆದ ಸೆಂಟ್ರಲ್ ಗೌರ್ಮೆಂಟ್ ರಾಷ್ಟ್ರಪತಿ ಆಳ್ವಿಕೆ ಪಾಡು ನಡೆ ಮುಟ್ಟಾಪನ್ ಕೇರಳ ಆ ಸಂದರ್ಭಡು ಸಾವರ್ಕರ್ ಬಹಿರಂಗವಾದ ಕಮ್ಯುನಿಸ್ಟ್ಗಳನ್ನೊಟ್ಟು ಗಟ್ಟಿ ಹೊಂದುತ್ತೀರು ಅನ್ನಗ ಈತೆ ಒಟ್ಟು ಸಾವರ್ಕರ್ನ ದೂರ್ನ ತಂದಾಡು ಕೊಡೊಂಜಿ ಸಾವರ್ಕರ್ ಗೋಹತ್ಯದ ಬಗ್ಗೆ ಸಾವರ್ಕರ್ ಪಂತಿನ ಗೊತ್ತಾಂಡ ಬಿಜೆಪಿ ತಗಲು ಸಾವರ್ಕರ್ನ ಫೋಟೋನ ಮುಟ್ಟಾಯಿರು ಅನ್ನಗ ಸಾವರ್ಕರ್ ಪಂತಿರ ಅವು ಉಪಯುಕ್ತ ಪ್ರಾಣಿ ಆತ ಅವೇನು ಐಟ್ ದೇವರುಂಡು ಮತನಿಗಳು ಪೊಡೊಂದಿಜ್ಜಿ ಓಹೋ ಸಾವರ್ಕರ್ ಬಂತು ಸಾವರ್ಕರ್ ಉಪಯುಕ್ತ ಪ್ರಾಣಿ ಆತೆ ಅವನು ಅಂಚೆನೆ ಐಕ್ ಎಡ್ಡ ಕಸಾಯಿಖಾನೆ ಮಲ್ಪಲೆ ಯಾಂತ್ರೀಕೃತ ಕಸಾಯಿಖಾನೆ ಮಲ್ಪಲೆ ಮಲ್ಪಲೆ ಓಕೆ ಬಟ್ ಅವು ಇಂಚ ಸಾವರ್ಕರ್ ಪಣ್ಣಗ ಒಂಜಿ ವರ್ಗ ದ್ವೇಷ ಮಲ್ಪರೆ ಶುರು ಮಲ್ತ್ರೆ ಒಂಜಿ ವರ್ಗ ಯಾಪ ಬಿಜೆಪಿ ದಗುಲು ಅತಂದಾಂಡ ಸಂಘ ಪರಿವಾರ ತನ್ನ ರಾಜಕೀಯ ಬೋಡಾದು ಸಾವರ್ಕರ್ನ ಅಗುಲು ಒಂಜಿ ಓನ್ ಮಲ್ತೊಂಡೆರ ಐಡ್ದು ಬೊಕ್ಕ ಒಂದು ಸ್ಟಾರ್ಟ್ ಆಂಡ ಈಗ ಸಾವರ್ಕರ್ ಈತ ನಮ್ಮ ಒಂದು ವಿಷಯ ಬತ್ತದುಲೆ ತುಲೆ ಇಂದಿರಾ ಗಾಂಧಿ ಸಾವರ್ಕರ್ನ ಪುದರ್ಡು ಸ್ಟ್ಯಾಂಪ್ ಬಿಡುಗಡೆ ಮಲ್ದೇರು ಸಾವರ್ಕರ್ ಸ್ಮಾರಕಗೂ ದುಡ್ಡು ಕಡಬಿಡ್ತೇರು ಸಾವರ್ಕರ್ನ ಭಾರಿ ಪೊರ್ಲುಡು ಒವೇ ರೀತಿದ ಒಂದು ನಿಷ್ಕಳಂಕವಾಗಿ ನಂಚಿತ್ನ ದೇಶ ಪ್ರೇಮಿಯಿಂದ ಆರು ಬಂತೇರು ಇಂದಿರಾ ಗಾಂಧಿನ ಕಾಲೋಡು ನೆಹರು ಕಾಲೋಡ್ಲ ಪತ್ರ ವ್ಯವಹಾರಲು ಮಾತಿತ್ತ ನೆಹರುಗ್ಲ ಭಾರಿ ಅಭಿನಂದನೆ ಮಲ್ದೇರಾರು ನೆಹರು ರಾಜಕೀಯವಾದ ಮಾತ ಬದಲಾವಣೆ ಆಯ್ತೀನಿ ಏನು ಬನ್ಪಿನಿ ಒಂದು ದಾಯಕೆಂಡ ಸಾವರ್ಕರ್ ಕೊರ್ನಿಂಚಿದ್ನ ಒಂದು ಐಡಿಯಾಲಜಿ ಉಂಟು ಹಿಂದುತ್ವ ಪನ್ಪುನಂಚಿನ ಐಡಿಯಾಲಜಿ ಅಂದ್ರೆ ಕಲ್ಚರಲ್ ఒక ಒಂಜಿ ನ್ಯಾಷನಲಿಸಮ್ ಸಾಂಸ್ಕೃತಿಕ ರಾಷ್ಟ್ರೀಯತೆ ಪನ್ಪುನಂಚಿತ್ನ ಒಂಜಿ ಆರ್ನ ಪರಿಕಲ್ಪನೆ ಏನುಂಡು ಅವು ಬಿಜೆಪಿಗೆ ಭಾರಿ ಪ್ಲಸ್ ಆಂಡ್ ಬಿಜೆಪಿ ಅವೇನು ಕಂಪ್ಲೀಟ್ ಅಡಾಪ್ಟ್ ಮಲ್ತದ್ದು ಅವು ಬಿಜೆಪಿಗೆ ಭಾರಿ ಪ್ಲಸ್ ಆಗಿ ಕೂಡಲೇ ಅದಾಗ ಕಾಂಗ್ರೆಸ್ದಾಗಲು ಅವೇನು ಕೌಂಟ್ರ್ ಮಲ್ಪರೆ ಬೋಡಾದು ಸಾವರ್ಕರ್ಗೆ ನೇರ ಸ್ಟಾರ್ಟ್ ಮಲ್ದೇರು ಸಾವರ್ಕರ್ ಮರ್ಸಿ ಪಿಟಿಷನ್ ಬರೀತೇರು ಅವು ಮಲ್ದೇರು ಒಂದು ಮಲ್ದೇರು ಇಂಚ ಆ ನಂತರಡು ಒಂದು ಮಾತ್ರ ರಾಜಕೀಯವಾಗಿ ನಂಚಿನ ಪರಿವರ್ತನೆಲ್ಲ ನಮ್ಮ ಇನಿ ಪುಸ್ತಕ ಓದನ ಹವ್ಯಾಸ ದಾಂತಿನ ಕಾರಣವು ರಡ್ಡು ಬದಿ ತಗುಲ್ಲ ಸಾವರ್ಕರ್ನ ಸರಿಯಾದ ಮೊಗುಲ್ಲ ಅರ್ಥ ಮಲ್ತೊಂದು ಜೇರು ಅಗುಲ್ಲ ಅರ್ಥ ಮಲ್ತೊಂದು ಜೇರು ಮೊಗುಲ್ಲ ಏರಾ ಬರೆತಿನ ಒಂಜಿ ಆತ್ಮಾಹುತಿ ಪನ್ಪುನಂಚಿನ ಕೃತಿ ಯಾನ್ಲ ಆರಂಭಡ ಅವೇನು ಓದಿದೆ ಐಟಿಪ್ಪುನ ಸಾವರ್ಕರ್ನ ಒಂಜಿ ವ್ಯಕ್ತಿ ಚಿತ್ರನೇ ಬೇತೆ ನಿಗುಲು ಮೂಲೋಡು ಸಾವರ್ಕರ್ನ ಇನ್ನಿತ ಧನಂಜಯ್ ಖೀರ್ನ ಯಾನು ಓದೋಂತೆ ಕಾಣಿಡ್ ಧನಂಜಯ್ ಖೀರ್ ಬರೆತನ ಬುಕ್ ಓದೋಂತೆ ಐದು ಬುಕ್ಕ ಆರ್ನ ಬಗ್ಗೆ ಮಸ್ತ್ ಜನ ಬರೀತೀರು ಆರು ಗ್ಯಾರಿಬಾಲ್ಡಿನ ಬಗ್ಗೆ ಜೋಸೆಫ್ ಮ್ಯಾಡ್ಜಿನ್ನ ಬಗ್ಗೆ ಇರು ಸಾವರ್ಕರ್ ಬರೀತೀರು ಮಲಮಲ್ಲ ಕಮ್ಯುನಿಸ್ಟ್ ನಾಯಕರನ ಬಗ್ಗೆ ಯಾರು ಬರೀತೀರು ಅಂಚಾದಿಪ್ಪನಾಗ ಸದಾನೋಡು ಸಾವರ್ಕರ್ನ ಪರವಾದ ಒಂಜಿ ನಿಲುವಳಿ ಮಂಡನೆ ಮಲ್ದಿನಿ ಏರ್ ಕೇಳಿದ ಕಮ್ಯುನಿಸ್ಟ್ ತಗಲು ಸೊ ಕಮ್ಯುನಿಸಮ್ಗೆ ಆರು ಬಾರಿ ಕೈತಲಿತ್ತೀರು ಏರು ಸಾವರ್ಕರ್ ಕೇವಲ ಆರು ಹಿಂದೂ ರಾಷ್ಟ್ರವಾದನು ಒಂಜಿ ಬಲವಾದ ಪತೆರೊಂದಿರು ಬುಡ್ನುಂದಾಂಡ ಆರ್ನ ಹೆಚ್ಚಿನ ಪೂರ ಚಿಂತನೆಯಲ್ಲಿ ಕಮ್ಯುನಿಸಮ್ ಕೈತಳಿತ್ತು ಈ ವಿಷಯ ನಮಗೆ ಗೊತ್ತಾವಡಂದಾಂಡ ಓಂಡ ಪುಸ್ತಕ ಓದೋಡಾಪುಂಡು ಈ ಏರಾ ಬರೀತಿನ ನಮ್ಮ ಪಾತಿರ್ನ ಏರನ್ನ ಭಾಷಣಕ್ಕೆ ಒಂದೊಂದು ಏರು ಪನ್ಯನ ಇಂಟರ್ನೆಟ್ ಕಂಟೆಂಟ್ ತೂದು ವಾಟ್ಸಾಪ್ ಬರ್ಪನ ಕಂಟೆಂಟ್ ತೂಯಂದಾಂಡ ನಮಕ್ ಈ ಮಾತ ವಿಷಯಲು ತೂವರೆ ಸಾಧ್ಯ ಬಟ್ ಸ್ಟಿಲ್ ಎಸ್ ಶ್ರೀಕಾಂತ್ ಶೆಟ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಆ್ಯಂಡ್ ಎಸ್ ಈಗ ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ ಭಾಳಷ್ಟು ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್